ಮಹಾನಂದೇಶ್ವರ ನನ್ನ ಆರಾಧ್ಯ ದೇವರಾದಂತಹ ಶ್ರೀರಾಮಚಂದ್ರ ದೇವರಿಗೆ ವಂದಿಸ್ತಾ ಈ ಒಂದು ಪವಿತ್ರವಾದ ವೇದಿಕೆಯಲ್ಲಿ ಉಪಸ್ಥಿತಕ್ಕಂಥ ಈ ಕಾರ್ಯಕ್ರಮದ ಕೇಂದ್ರ ಬಿಂದುವಾದ ವಿಶೇಷವಾದಂಥ ಹರೀಶ್ ಅವರೇ, ಎಲ್ಲ ಹಿರಿಯ ಗಣ್ಯರೇ, ಸಭಾಗತಕ್ಕಂಥ ಭಗವತ್ ಸ್ವರೂಪಿ ಬಂದಿದೆ. ಸುಖಸ್ಯ ಮೂಲ ಧರ್ಮ ಅಂತ ವಿಷಯವಾಗಿ ನಮ್ಮ ಮಾತ ಮನುಷ್ಯರಾಗಿ ಕೊಟ್ಟಿರುವಾಗ ಸುಖ ಶಾಂತಿ ನೆಮ್ಮದಿ ಕೊಡುವುದು ನಮ್ಮ ಮಾತಿನ ಕಲ್ಪನೆ ನಿರಂತರ ಪ್ರಯತ್ನ ಆಗುತ್ತದೆ. ಸುಖ ಶಾಂತಿ ನೆಮ್ಮದಿ ಕೊಡುವುದು ಹಣ ಸುಖ ಬಂಡ ಹೆಚ್ಚಿನ ನನಗೆ ಗೊತ್ತಿತ್ತು. ಸುಖಸ್ಯ ಮೂಲ ಧರ್ಮ ಬಂಡೆ ಆ ಸುಖವನ್ನು ಧರ್ಮದ ಅಂತರಾಳಗಳು ಹೊರಟೆ ಅವಾಗ ಧರ್ಮ ಬಂಡ ಹೆಚ್ಚಿನ ಸುಖ ಬಂಡ ಹೆಚ್ಚಿನ ಅಂತ ನಮ್ಮ ತೆಗೆದು ನಂಚಿನ ಅಗತ್ಯ ಉಂಟಿಗೆ ಸುಖಪತ್ರವು ಸಾಮಾನ್ಯ ಭಾಷೆಗಳು ಒಂದು ದೇಶವು ಒಂದು ಕಾನೂನು ಒಂದು ವ್ಯಕ್ತಿಗೂ ಸುಖ ಆದಪ್ಪು ನನ್ನೊಂದು ದೇಶವು ನನ್ನೊಂದು ಕಾನೂನು ನನ್ನೊಂದು ವ್ಯಕ್ತಿಗೂ ಸುಖ ಆದಪ್ಪುಜಿಗೆ. ಉದಾಹರಣೆಗೆ ಫಾರಿನ್ ಹೋಗ್ತಾಡ ಅಲ್ಪ ಬ್ರೆಡ್ ತಿನ್ಕೊಂಡೇ ಸುಖ ಎಂಟ್ಲಿಚ್ಚ ಅನುಭವ ಜಂಗಲ ನವೀನ್ ಚಂದ್ರ ವಿನಾಯಕ ಪುರಾಯಕಲ ಮಂತ್ರನಕಲ ಆದಿಕ್ಕನಕ್ಕೆ ಫಾರಿನ್ ತಗೊಂಡ ಬ್ರೆಡ್ ಬಟರ್ ಬ್ರೆಡ್ ಜಾಮ್ಗೆ ಭಾರತದ ಒಂದನೇ ಹರೀಶ್ ಹೇಳಿದ್ರು ಸ್ವಾಮಿಗಳಿಗೆ ಲೈಕ್ ಹೆಚ್ಚಿನ ಗಂಜಿ ಚಟ್ನಿ ಗಂಜಿ ಸಾಂಬಾರು ಮಗವಂಡ ದೇಶ ಆದಂಥ ಸುಖ ಮುರಾನಿ ನಂಗೆ ಏಪ್ರಿಲ್ ಒಂದು ಡಿಸೆಂಬರ್ದ ಭಾರಿ ಚಳಿ ಇರ್ತದೆ ಕಾಣೆ ಲಕ್ಕನಾಗ ಬೆಚ್ಚ ನೀರು ಓಡು ಮೀಳುದಾಡ ಇತ್ತೆ ಬೆಚ್ಚ ನೀರು ಕೊಡ್ದಲ್ಲ ಓಡಿಸಿ ಹೋಯ್ತು ಏಪ್ರಿಲ್ ಮೇ ಟೈಮಟ ಶಕ್ತಿ ಜಾಸ್ತಿ ಕಾಲ ಆದಂಥ ಸುಖ ಒಂದು ಈ ಒಂದು ಸಮಯ ನಮ್ಮ ಏಪ್ರಿಲ್ ಮೇ ಏಪ್ರಿಲ್ ನಿಂತವರಿಗೆ ಕಾರ್ಯಕ್ರಮ ಪೆಂಡಾಲ್ ಬಂದು ಓಪನ್ ಗ್ರೌಂಡ್ ಕಾರ್ಯಕ್ರಮ ಹಾಕೊಂಡು ದೊಡ್ಡ ಪಣೆಯಿಂದ ಬರ್ಸ ಆಗ್ತದೆ. ಬರ್ಸ ಬಂದಾಗ ಅಪ್ಪೇನಂದ್ರೆ ನೆನಪೇನು ಗ್ರಾಚಾರ ವರ್ಷ ಕಾರ್ಯಕ್ರಮ ನ್ಯಾಯ ಏನಕ್ಕ ತೋಟದ ರೈತೆ ದೇವರಿಗೆ ನಮಸ್ಕಾರ ವರ್ಣ ದೇವರಿಗೆ ಧನ್ಯವಾದ ಆಯ್ತು ವ್ಯಕ್ತಿಯಾದಂಥ ಸುಖ ಅಂತಂತೆ. ಅವಾಗ ನಿಜವಾಗಿನ ಸುಖ ಮಂಡ ಹೆಚ್ಚಿನ ಸುಖಸ್ಯ ಮೂಲಂ ಧರ್ಮ ಏನು ಧರ್ಮವನ್ನು ಅನುಸರಣೆ ಮಾಡುತ್ತೆ ಹಾಗೆ ಸುಖ ತಿಳ್ಕೊಂಡು ಧರ್ಮ ಬಂಡ ಹೆಚ್ಚಿನ ಒಂದು ಪ್ರತಿಯೊಂದು ವ್ಯವಸ್ಥೆ ಇಲ್ಲ, ನಿರಂತರ ಲೌಕಿಕವಾಗಿ ಪಾರಮಾರ್ಥಿಕವಾಗಿ ಸಂಸ್ಕೃತಿಗೆ ಯಾವ ಹಿತವನ್ನು ಉಂಟಾಗ್ತದೆ ಐದೇ ಧರ್ಮ ಅನ್ಕೊಂಡಿದೆ. ಮಾತಿಲ್ಲ ಮಾತ ಕಾಲವಲ್ಲ ಆಲ್ ಎಡ್ಮಿಸಿಬಲ್ ಆಕ್ಟ್ಸ್ ಆರ್ ಧರ್ಮ, ಆಲ್ ಇನ್ಎಡ್ಮಿಸಿಬಲ್ ಆಕ್ಟ್ಸ್ ಆರ್ ಅಧರ್ಮ ಅಂತ ಬರ್ತದೆ ಶಾಸ್ತ್ರಗಳು ಅಂತ. ಅದು ನಮ್ಮ ಮಾತ ನಮಗೊಂದು ಆದರ್ಶ ಉಂಟು. ಅವು ಬ್ರಹ್ಮಶ್ರೀ ನಾರಾಯಣ ಗುರುಗಳು ಕೋಟಿ ಚೆನ್ನೈ ಅದನ್ನ ಆದರ್ಶ ಎಂತ ಮಾಡಿದ್ರೆ ಬ್ರಹ್ಮಶ್ರೀ ನಾರಾಯಣ ಗುರುಗಳು ಬುದ್ಧಿ ಬಸವಣ್ಣ ಅಥವಾ ಆಚಾರ್ಯ ತ್ರಯರು ಅಂತಂದ್ರೆ ಅವು ದ್ವೈತ ಅದ್ವೈತ ವಿಶಿಷ್ಟಾದ್ವೈತ ಉಪ್ಪು ಅದರ ಪರಂಪರೆ ಅವು ಬುದ್ಧಿಸಮ್ ಉಪ್ಪು ಅದನ್ನ ಜೈನಿಸಮ್ ಇಂಚಿನ ವೈ ಇಲ್ಲ ಪುಟ್ಟ ಇದೆ ನಮ್ಮ ಸ್ವಾಮಿಗಳು ನಾರಾಯಣ ಗುರುಗಳು ಆಡ್ಕೊಂಡೇ ಒಂದೇ ಜಾತಿ ಒಂದೇ ಮತ ಒಂದೇ ದೇವರು ದೈಹಿಕ ಪೂರ್ವಕವಾದ ನಮ್ಮ ಅಧ್ಯಕ್ಷೆಯಿಂದ ಮಾತ ನಾಯಕರನ್ನ ಮಾತ ಜಾತಿ ಕೊಲ್ಲದೇವೆ ನಿಜವಾದ ನಾರಾಯಣ ಗುರು ತತ್ವ ಪ್ರತಿಪಾದನೆ ಆಗ್ತದೆ. ಬ್ರಹ್ಮಶ್ರೀ ನಾರಾಯಣ ಗುರುಗಳು ಕೇರಳದಲ್ಲಿ ಅರಿವು ವಿರೋಧ ಮುಕ್ತರಂಚಿನ ನಮ್ಮೂರಿನಲ್ಲಿಲ್ಲ ವಿರೋಧ ಮುಕ್ತದೆ ಆಗ್ಲೇಕ ದೀಕ್ಷೆ ಗುರಿಯರು ಮುಸ್ಲಿಮ್ಸ್ ಕ್ರಿಶ್ಚಿಯನ್ಗೆ ಬಂಟು ನಕ್ಲಿಗೆ ಮಾದರಿಲ್ಲ ದೀಕ್ಷೆ ಗುರಿಯರು ಒಂದು 25 ಜನ ಸ್ವಾಮಿ ನಕ್ಲಿಗೆ ಮೊಕ್ಕದಾರಿ ಮಂಡ ಆಡುಕೊಂಡೇರು ಜನಗಳ ಬೌದ್ಧಿಕ ವಿಕಾಸ ಆಗೋದು ನಮ್ಮ ಬ್ರೈನ್ ವಿಕಾಸ ಆಗೋದು ಬೌದ್ಧಿಕ ವಿಕಾಸ ಆಗೋಟ ಅಲ್ಪ ಆಧ್ಯಾತ್ಮಿಕ ಕೇಂದ್ರಗಳು ವೇದಾಂತದ ಕೇಂದ್ರಗಳು ವೇದಾಂತ ಅಂತ ಉಪನಿಷತ್ತದ ವೇದದ ಪೂರ ರಹಸ್ಯಗಳು ಗೆಸ್ಟೈಗಳು ಬ್ರಾಹ್ಮಣಗಳು ಮಂತ್ರಗಳು ಅರಣ್ಯಗಳು ವೇದದ ಪೂರ್ವಾರ್ಧ ಉತ್ತರಾರ್ಧ ಮತ್ತೊಂದು ಉಪನಿಷತ್ತು ಬಂತೆ. ಆ ಉಪನಿಷತ್ತಿನ ಕಲ್ಪವನ್ನ ವೇದಾಂತದ ಶಾಲಾ ಕಾಲೇಜಿನ ನಾರಾಯಣ ಗುರುಗಳು ಮಂತ್ರಿಗೆ ದಯಕೊಂಡ ನಮ್ಮ ಜ್ಞಾನಿನ ಕಲಾವುದು ನಮ್ಮ ಆಧ್ಯಾತ್ಮದ ಜಾಗೃತಿ ಯಾವುದೊಂದು ಆಗ ಇಲ್ಲಿ ನಮ್ಮ ಅಧ್ಯಾತ್ಮ ಜಾಗೃತಿ ತಯಾರಾದಲ್ಲ ನಮ್ಮ 1.4 ರಾಜಕೀಯ ಜಾಗೃತಿ ಹೋದಿಲ್ಲ ಮಾತ ದಿಕ್ಕಡ ತೋಪೆ ಕಾಂಗ್ರೆಸ್ ಬಿಜೆಪಿ ನರಬಂದು ಇಲ್ಲಿ ಜೋಗಿಲೆಂದು 14-15 ವರ್ಷದ ಬರ್ತಾನೆ ಇದೆ. ಸ್ವಲ್ಪ ವರ್ಷ ರಾಜಕೀಯ ಜಾಗೃತಿ ಅಲ್ಲಿ ಪ್ರಜ್ಞೆ ಸಂಬಂಧಿ ಸ್ಥಿತ ಆಗ್ತದೆ ಆಯ್ತು ಹುಟ್ಟೊಟ್ಟಿಗೆ ಅವು ಲಾಸ್ಟ್ ಫ್ಯಾಕ್ಟರ್ ಅವು ಗುರುಚಿಂದ ನಮ್ಮ ಧಾರ್ಮಿಕ ಆದ ಸಾತ್ವಿಕವಾದ ನಮ್ಮ ಮೌಲ್ಯಯುಕ್ತವಾದ ಸಮಾಜನ ಬಿಟ್ಟದ್ದು ಶೈಕ್ಷಣಿಕ ಯುಕ್ತವಾದ ಸಮಾಜನ ಬಿಟ್ಟದ್ದು ಲಾಸ್ಟ್ ಫ್ಯಾಕ್ಟರ್ ಅವರು ಅಂತ ಬೇರೆ ಇನ್ನಿತರ ಮಲಬಲ್ಲ ಸಮಾಜ ವೆಚ್ಚ ಬರುವಂತ ಶಿಕ್ಷಣ ಬರ್ತದೆ ಸಂಸ್ಕಾರ ಬರ್ತದೆ. ಬ್ರಹ್ಮಶ್ರೀ ನಾರಾಯಣ ಗುರುಕುಲ ಪಂಡಿತರು ಇಲ್ಲಿ ಪೂರ ಬೇರೆ ಬೇರೆ ಗೊತ್ತುಂಟು ಪಂಪನ ಮಲ್ಲ ವಿದ್ವಾಂಸರು ಮೈಸೂರು ಮಹಾರಾಜನ ಸಂಸ್ಥಾನದಿದ್ದರು ಅದು ಪಂಡಿತರು ಎಲ್ಲ ಸಮಾಜ ಆಹಾರ ವಿವೇಕಾನಂದನ ಪಂಡಿತರು ಪಂಡಿತರು ನಿಖಿಲ ಸಮಾಜವು ರಾಜಕಾರಣಿಗಳಿಂದ ಅಥವಾ ಭಾರಿಮಲ್ಲ ಸಂಪತ್ತಿತನಗಳಿಂದ ಕಟ್ಟೇರಾಬಳಿ ಐಕೊಂದು ಧಾರ್ಮಿಕ ಪುರುಷನ ಒಂದು ಓಡ್ಕೊಂಡೆ ನೇತೃತ್ವ ನೋಡೋದು ನಿಖಿಲ ನಾರಾಯಣ ಗುರು ಪಂಡಿತರಿಗೆ ಕಾಯ್ಪಟ್ಟಣ ನಿಖಿಲೆಲ್ಲ ಬಂದವರು ಸ್ವಾಮಿನ ನೇತೃತ್ವದಲ್ಲಿ ಕೊಂದು ಜಿಜ್ಜಿ ಎಂಟಿಗೆ ಆಧ್ಯಾತ್ಮ ಶಿಖರವನ್ನು ಮಸ್ತು ತೊಂದರೆ ಉಂಟು ಅಂತ ಆಧ್ಯಾತ್ಮ ನಮ್ಮ ಸಾಮಾಜಿಕ ಜಾಗೃತಿ ಅವರಿಂದ ಇಲ್ಲಿ ನಮ್ಮ ಹರಿಸ್ವಾಮಿ ನಂಚಿನ ಅದನ್ನೇ ನಮ್ಮನ್ನು ನಮ್ಮ ನಾಸಿಕ
ಸಂಘದಟ್ಲ ಕಂಚನ ಅತನ ಗೋಟೆಲ್ಲಕ್ನ ಇಂಪಾರ್ಷರಾದ್ರು ಏನು ರಾಜಕೀಯರು ರಾಜಶೇಖರ ಅಂತ ಅಂಚಿನ ಮುಂದೆ ಹೋದರು ಒಂದೇ ತಗೊಂಡ ಈ ಸಾಮಾಜಿಕ ವ್ಯವಸ್ಥೆ ಬರ್ತಾರೆ ಕಾಂಗ್ರೆಸ್ ಬಿಜೆಪಿಯನ್ನ ಆಯೆ ವಿರೋಧಿ ಮೇ ವಿರೋಧಿ ಪಂಪರ ಭಾವನೆಯನ್ನು ಕೊಡುದು ನಮ್ಮ ಮಾತ ಸಮಾಜ ಒಂದಾಗುವ ಪಂಪರ ಭಾವನೆ ಬರ್ತದ ಆ ಸಮಾಜದ ಶಕ್ತಿ ಬರ್ತಿಗೆ ನಾರಾಯಣ ಬಂದಿನ ಇದೆ ಅಂತ ನಮ್ಮ ತುಂಬದ ದಿನಗಳ ಪೂರ ಮಾತ ನಾಯಕರನ್ನೆಲ್ಲ ಒಂದು ಪಕ್ಷದ ಆಧಾರ ಅದನ್ನ ಒಂದು ವ್ಯವಸ್ಥಿತ ಪಕ್ಷದ ಆಧಾರ ವಿರೋಧಿ ಪರಲ ಆಯಾಯ ಪಕ್ಷದ ಇರ್ತದೆ ಆಯಾಯ ಪಕ್ಷದ ಕೊಡು ಕೆಲವು ಸರ್ತಿ ಕೆಲವು ಜನಗಳಿಂದ ಬೇಜಾರಾಗಿರೋದು ಸ್ವಾಮಿ ಇನ್ನ ಜಿಲ್ಲೆ ಸರಿದ್ದು ಬಾರಿ ಬಿಜೆಪಿ ಆಗ್ತದೆ ಇನ್ನೊಂದೇ ಬದಲು ಹೋಗುದು ಯಾರು ಓಪನ್ ಅದೇ ನೋಡ ಎಗಳು ಬಿಜೆಪಿ ಮತ್ತು ಕಾಂಗ್ರೆಸ್ ಎಗಳು ಓಟೇ ಮಾಡೋದು ಒಂದು 25 ವರ್ಷ ಓಟೇ ಮಾಡೋದು ಅದು ನಾನು ನೀವು ಬುದ್ಧಿವಂತರ ಬಂದ್ರೆ ಸ್ವಾಮಿನ ಓಟು ಮಾಡೋದ್ರಿಂದ ಅವ್ರು ಬಾರಿ ಒಂದು ಅಪರಾಧ ಆಗ್ತದೆ ಅಂತ ಅಪರಾಧ ಏನು ಮಾಡಿದೆ ಬೆಂಗಳೂರು 50% ಓಟ್ ಆಗ್ತದೆ ಅಲ್ಪ 10 ಲಕ್ಷ ಜನ ಓಟು ಮಾಡ್ತೀವಿ ನಾನು ಒಂದು ಪರವಾನೆ ಈ ದೇಶದಿಂದ ಓಟು ಮಾಡಿದ ಜನ 10%ಗೆ ಅಲ್ಪ 40% ಜನ ಸಾಧಾರಣ 40 ಕೋಟಿ ಜನ ಓಟು ಮಾಡ್ತೀವಿ ಐದು ನಮಗೆ ನಾವು ಬದಲಾವಣೆ ಆ ವಿಷಯ ಬದಲಾವಣೆ ನಮ್ಮ ಮೌಲ್ಯದ ದಿಕ್ಕಲು ಹೋಗು ನಂಗೆ ಮೌಲ್ಯ ಪಟ್ಟ ಎಂಜಿನ ಬಂದಾಗ ಕಬಾಟ್ ಮೇಲಿಕೆ ದುಡ್ಡು ಯಾರಾದ್ರೂ ಇನ್ಕಲ್ಕೇಟ್ ಅದರ್ಸ್ ನಾಟ್ ರೆಡಿ ಟು ಲಿಸನ್ ಫ್ರಮ್ ಅದರ್ಸ್ ನಮ್ಮ ಮಾತರೆಲ್ಲ ಬೋಧಿ ಸೇರಿತಾ ಇರಲಿ ಈ ಮೈಕಲ್ ಇಂಗ್ಲೀಷ್ ಅಲ್ಲಿ ಹಿಂದಿಲಿ ಒಂದು 10 ಭಾಷೆಗಳು ಮಾತಾಡಲಿ ವಾಟ್ ಈಸ್ ಹ್ಯೂಮನ್ ಲ್ಯಾಂಗ್ವೇಜ್ ವಿ ಡೋಂಟ್ ನೋ ದೋಸ್ ಥಿಂಗ್ಸ್ ಮಾನವೀಯ ಭಾಷೆ ನಮ್ಮ ಮಾತ ಪ್ರೀತಿಯನ್ನು ಕೊಡೋದು ಜನಗಳಿಗೆ ಐನ ಅಂಚೆ ಕಲ್ಪೋದು ಒಂದಿನಕ್ಕೆ ಈ ದೇಶಗಳು ರಾಜಕೀಯವಾದ ನನ್ನದು ಈ ದೇಶಗಳು ಜಾತೀಯವಾದಾಗ ನಟ್ಟು ಮುಂದೆ ಉಳಿಗೆ ಇಲ್ಲಿ ಕಡಿತ ಮಕ್ಕಳು ವಾ ರಾಜಕಾರಣಿಯಿಂದ ವಾ ಮುಖ್ಯಮಂತ್ರಿಗಳು ಆ ಪ್ರಧಾನಮಂತ್ರಿಗಳು ಆ ಒಂದು ನೀಚ್ ನಲ್ಲ ಮೇಲ್ವರ್ಗ ಮೇಲ್ವರ್ಗ ಕೆಳವರ್ಗ ಈ ಪಕ್ಷ ಆ ಪಕ್ಷ ಪಟ್ಟದ್ದು ಆ ಜನಕ್ಕನ್ನದ ಇಬ್ಬಾಗ ಒಂದು ಒಬ್ಬರಿಗೆ ನಮ್ಮ ಭಾಷಣದ ಮಾತ್ರ ವೇದಿಕೆಗೆ ಸೀಮಿತ ಇರೋಲ್ಲಿ ಮತ್ತೆ ಈ ವೇದಿಕೆಗೆ ಬಿಟ್ಕೊಂಡ ಒಂದು ಲೀಡರ್ ಈ ಜನತ ಮೋನೆಗೆ ತಕ್ಕ ಖುಷಿ ಆಗ್ಬಿಟ್ಟು ನಮ್ಮ ಪೂರ ಉಂಟಾಡ್ಕೊಂಡು ಇದೈದು ವಾಪಕ್ಕೆ ನಮ್ಮ ಪಕ್ಷದೈತೆ ಪೂರಕಾದ ಕಾಲಕಾದ ಪೂಜೆಯಿಂದ ಪೂರ ಬರೀತು ನೀವು ವೇದಿಕೆಗೆ ಬಂದಾಗ ಸಾಮಾಜಿಕ ಸಂಘಟನೆಗಳು ಬರುವಂತೆ ಒಂದೇ ಶಬ್ದದೊಳಗೆ ಕೈಗೊಂಡ ಆಗಸ್ಟ್ ಕಾಮಡೆ ಬಂದ ಅವರು ಯಾರು ಸೋಷಿಯಾಲಜಿದ ಫಾದರ್ ಸೋಷಿಯಾಲಜಿ ಅಂಪೇರು ಜರ್ಮನಿದ ಆಗಸ್ಟ್ ಕಾಮಡೆ ಯಾಕಂಪೇರು ಮನುಷ್ಯನ ಬೇರೆ ಪೆಟ್ಟಾನಂದನ ಗಾಯಾನಂದನ ಕರೆಕ್ಟ್ ಲೈಕ್ ಸೆನ್ಸೇಷನ್ ಬರ್ತದೆ ಫೇನ್ ಬರ್ತದೆ ಅಲ್ಲಾದ್ರೆ ಈ ಸಾಮಾಜಿಕ ವ್ಯವಸ್ಥೆಗಳು ಇಡೀ ಸಮಾಜ ಈ ಭಾರತದ ಕೂಡ ಮಾತ್ರ ಜಾತಿ ಇಲ್ಲ ಒಂದು ನಮ್ಮ ಶರೀರವನ್ನು ಕೊಡೋದು ಈ ಶರೀರದ ಹೆಚ್ಚು ಅಂಗಾಂಗವನ್ನು ಕೊಡೋ ಸರಿ ಕೂಡ ನಮ್ಮ ಹಿಂದುಳಿದ ಕೆಲವು ಸಮಾಜ ಕೊಡು ದೇವರು ಇಡೀಗ ರಾಮದಾರಿ ಕೂಡ ಈ ಸಮಾಜ ಪೂರ್ವ ಹುಟ್ಟ ಇನ್ನಿತರ ಸಮಾಜಗಳ ಸಹೋದರಕ್ಕೆ ಕೈಪತ್ತು ಕೊಡೋದು ಹೆಚ್ಚಿನ ಬುದ್ಧಿವಂತಿಗೆ ಚಾಕಚಕ್ಯತೆ ನಮ್ಮೊಳಗೆ ಆ ಜ್ಞಾನದ ನಮ್ಮ ಬರೋರಿಗೆ ಇದನ್ನು ನಮ್ಮ ಸ್ವಾರ್ಥ್ಯ ನಮಗೆ ಈ ಸಾಮಾಜಿಕ ಸಂಘಟನೆ ಪಪ್ಪನ ಆಪನ ತಪ್ಪತ್ತು ಟೈಮನ್ನ ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ ಇರುತ್ತೆ ನಮ್ಮ ಕಾನೂನು ವರ್ಗದ ವಾಯುಸೇನೆ ಗೊತ್ತಾಗ್ತದೆ ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸೀಸ್ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಜನತೆ ಪೂರಾ ನಡೆಸುತ್ತ ಬರುವಂತು ಪೂರಾ ನಡೆಸುತ್ತ ಬರೆಯುವ ಸರ್ಕಾರ ಯಾವುದು ಸರ್ಕಾರದ ಪ್ರೀತಿ ಅಂತ ವ್ಯಕ್ತಿ ಹೊಂದಿಕಾರರು ಸರ್ಕಾರ ಪೂರ್ಣ ನಡೆಸುತ್ತ ಬಂದ್ರೆ ಆ ಸುಗಮ ಬರೋದಾದ್ರೆ ಜನ ಸಂಘ ಸಂಸ್ಥೆಗಳು ಮಾತಾಡುವ ಹಾಸ್ಪಿಟಲ್ ಉಪ್ಪು ಸಂಘಟನೆ ಉಪ್ಪು ಇನ್ನಿತರ ಒಳ್ಳೆ ವಿಧಾನಗಳು ಸುಗಮ ಮಂಚನ ವ್ಯವಸ್ಥೆಗೆ ಮಲ್ಕೊಂಡು ಆ ಮಲ್ಪನೆಗೆ ನಾವು ಮಾತ್ರ ಬೆಂಬಲ ಮಂಚನ ಅಗತ್ಯ ಉಂಟಿಗೆ ನಂಗೆ ಮುಖ್ಯವಾದ ಎಂಜಿನ ಬಂದ ಇಲ್ಲಿ ಸಂಸ್ಕಾರದ ಕೊರತೆ ಬಸ್ತುಂಟು ಎಗಳು ತೋಂದಿಲ್ಲ ವೇದಿಕೆಯನ್ನು ಕೂಡ ಆ ನಾಟಕ ಕಂಪನಿಗಳ ಅಧ್ಯಕ್ಷರನ್ನ ನವಚಂದ್ರ ಸ್ವಾಮಿ ಇಂದು ನವೀನ ಅಧ್ಯಕ್ಷರ ಇಂದು ಒಂಜಿ ಖಾಲಿ ವೇದಿಕೆಗಳು ನಾಟಕ ಇರಬಲ್ಲಿ ಅಪ್ಪ ಅಮ್ಮನ ಪೂಜಾ ಭಗವಂತ ತುಪ್ಪ ಬೊಕ್ಕಟ್ಲೆ ಬೇಜಾರಾಪಡು ಪಶ್ಚಾತ್ತಾಪಡು ನಮ್ಮ ಬದುಕಲು ಮಲ್ಪೊಳಗೆ ಐದು ಮಲ್ಪೊಂದಣ ನೀವು ದಿನನಿತ್ಯ ನಿನ್ನ ಜೋಗುಲೆಗೆ ಪ್ರೇರಣೆ ಕೊಡುಗೆ ನಮ್ಮ ಜೋಗುಲೆ ಪ್ರೇರಣೆ ಗೊತ್ತಾಗಬೇಕು ಈಗ ಕೂಡ ಸಾವಿರಾರು ಕೊಡೋದು ದನಿಕರುಳ್ಳವೇ ದಿನ ಇಡೀ ನಿನ್ನೊಂದು ಪದ ಆ ಜೋಗುಲು ಶಾಲೆಗೆ ಹೋಗ್ಬೇಡ ಓಡೆ ಹೋಗ್ಬೇಕು ಗೊತ್ತೈತಿ ಜೋಗುಲೆ ಓಡಬೇಡ ಏನೇನು ಪೂರ ಫುಲ್ಫಿಲ್ ಮಾಡ್ಬೋದು ಕಡೆಗೆ ಬಾಳೆ ಸಾಧಿದ ಪರಣಿಕೆ ಗೊತ್ತಾಯ್ತು IAS ಅಥವಾ PhD MBBS ಅಂತ ಈ ಬಾಲೆಯಿಂದ ಕೈಗಳಿಗೊಂದಿಜ್ಜಿ ಒಕ್ಕಬಹುದು ನೀವು ಲೆಕ್ಚರ್ ನಟ್ಲೆಗೆ ದೂರನಾಗ್ತದೆ ಏರ್ಲೆಗಳ ದೂರನ ಪ್ರಯೋಜನ ಇಜ್ಜಿ ಒಂದು ಗಿಡದ ಬೀಜನ ಭೂಮಿಗೆ ಬಿತ್ತಂದಾಡ ಅವು ಅಂಕುರಾರ್ಪಣ ಅಪದನೆಗೆ ಬೇಲಿ ಮಾಡಿದ್ರು ನೀರು ಮಾಡಿದ್ರು ಗೊಬ್ಬರ ಮಾಡೋದು ಅವು ನಿಂತು ಮಲ್ಲ ಮರ ರೈತ ಆನೆ ಕಟ್ಟಿಲ್ಲ ಮರ ರಿಪೇರ್ ಹಾಕೋದಿಗೆ ಅಂತ ನಮ್ಮ ಪರ್ಸನಾಲಿಟಿ ವಿಕಾಸ ಆದಾಗ ಮತ್ತೆ ಕಣ್ಣಲ್ಲಿ ಇದು ಹಾಕೋಡಿ ಜೋಕ್ಲೆಗೆ ಕಾಲಕಾಲದ ಇನ್ಸ್ಪಿರೇಷನ್ ಪ್ರೇರಣೆಯಿಂದ ನಮ್ಮ ಕೋರುಗೆ ನಮ್ಮ ಪ್ರೇರಣೆ ಕೋರ್ಪನ ಈಚಿ ಸುರ ಉಲಾಯಿ ನಮ್ಮಲ್ಲಿ ಸಂಸ್ಕಾರದಿಂದ ಕೂಡ ಇದನ್ನ ಕೋರ್ಪೊರೆ ನಮ್ಮ ಸಂಸ್ಕಾರ ಬಂದ ಕಿಸನಿಕ ಕಾಸು ಒಡೆಯನಾಥ ಅಧಿಕಾರ ಯೌವನ ಈತ ಭಕ್ತನ ದೇಶದ ಆಡಳಿತ ಪ್ರಭಾವರ್ಪಣೆಗೆ ಅವು ಖಂಡಿತ ಪರಿವರ್ತನೆ ವ್ಯವಸ್ಥೆ ಪೂರ ಬದಲಾವಣೆಗೆ ನಮ್ಮ ಗೊತ್ತಿದ್ದಂದರೆ ನಮ್ಮ ಅನಾರೋಗ್ಯ ಒಳಗಾಪಗೆ ಗೊತ್ತಿದ್ದಂದರೆ ಪ್ರಯತ್ನಪಡಿಗೆ ಗೊತ್ತಿದ್ದಂತೆ ನಮ್ಮ ಸಂಪತ್ತಿನ ಅಧಿಕಾರದಿಂದ ಕಳೆಯುವವರಿಗೆ ಅವಾಗ ನಮ್ಮ ಏಕಾಂಗಿ ಬದಲಾವಣೆಗೆ
ಅಂತ ಅದು ವೈದ್ಯ ಕಳೆಯುವುದಿಲ್ಲ ನಮ್ಮದರಲ್ಲಿ ಆಧ್ಯಾತ್ಮಿಕತೆ ಗುಂಡಿಗೆ ಪರಮಾತ್ಮನ ಒಂದು ಶಕ್ತಿಗೆ ಅದಕ್ಕೆ ಆತ್ಮಭಾವ ಹೋಗ್ತಾರೆ ಆ ಶಕ್ತಿಗೆ ನಮ್ಮ ಪ್ರಿಯಣ್ಣ ಜಾಗೃತ ಮತ್ತು ನಂಗೆ ಆ ಭಯ ಇಚ್ಚಿಗೆ ಇದೇ ಏಕೋ ಬಂದಿರೋದು ಕೂಡಲೇ ನಿಮ್ಗೆ ಯಾವ ನಿಮ್ಮೊಟ್ಟಿಗೆ ಬರುವುದಿಲ್ಲ ಬೊಂಬೈಯವರಿಲ್ಲ ಮಂಗಳೂರಿನವರಿಲ್ಲ ಬೆಂಗಳೂರಿನವರು ಯಾರು ಇಲ್ಲದರೂ ರಾಮ ಒಬ್ಬ ಇದ್ದಾನೆ ಅವ ಇದ್ರೆ ಸಾಕು ಬರ್ತೇನೆ ಈ ಲೋಕದಲ್ಲಿ ಎಲ್ಲವನ್ನೂ ನೀವು ಬಿಟ್ಟೋಗ್ಬೇಕಲ್ವಾ ಯಾರನ್ನು ಮಂಗಳೂರಿನವರನ್ನು ಬೊಂಬೈಯವರನ್ನು ಶಿಷ್ಯವರ್ಗನ್ನ ಬ್ಯಾಂಗ್ಳೂರನ್ನು ಎಲ್ಲರನ್ನು ವಿದ್ಯೆಯನ್ನು ಅಧಿಕಾರವನ್ನು ಯಾವುದನ್ನು ಕೊಂಡೋಗ್ಲಿಕ್ಕೆ ಆಗುವುದಿಲ್ಲ ಭ್ರಮೆಗೆ ಒಳಪಡಬೇಡಿ ವಿ ಕ್ಯಾನ್ ಫೂಲ್ ಸಮ್ ಪೀಪಲ್ ಸಮ್ ಟೈಮ್ ಕೆನಾಟ್ ಫೂಲ್ ಆಲ್ ದಿ ಪೀಪಲ್ ಆಲ್ ಟೈಮ್ ಭಗವಂತನಲ್ಲಿ ನಿಶ್ಚಲವಾದ ಭಕ್ತಿ ಪೂಜೆ ಮಾಡುವಾಗ ನನ್ನ ದೈವರ ಇಲ್ಲಿದ್ದಾನೆ ಕಾಲ್ಗಾಡಿಯಲ್ಲಿ ಉಂಟು ಬ್ಯಾಗ್ ಉಂಟು ಅದು ಬೇಡ ಭಗವಂತ ಏನು ಹೇಳ್ತಾನೆ ಭಗವಂತ ಇದಾನೆ ಒಂದು ಉಂಟ ಅನನ್ಯಶ್ಚಿಂತ ಎಂದು ಮಾಮ್ಯೇಜನ ಪಯೋವಾಸದೆ ಕೇಶಾಮ ನಿತ್ಯಾದೀಪ್ತಾನ ಯೋಗಕ್ಷೇಮ ವಾಮ್ಯ ಅನ್ನಕ್ಕೆ ಅನನ್ಯವಾದಿಯನ್ನು ಚಿಂತನೆ ಮಾಡ್ತಾರೆ ಭಗವದ್ ಭಕ್ತಿಯಲ್ಲಿ ಅದೇ ಯೋಗಕ್ಷೇಮ ಮನೆ ಧ್ಯಾನೇ ಅಂತ ಭಗವದ್ಗೀತೆ ಕೃಷ್ಣ ಅಂತ ಅದು ಪುನಗ ನನಗೆ ದೇಶ ಕೊಡ್ತು ಗಂಗಾಧರ ಸರಿ ಇದ್ದೀರಾ ಅಥವಾ ನೀವು ಹರೀಶಂದೆ ಸರಿ ಇದ್ದೀರಾ ಅಥವಾ ಇನ್ನಿತರ ರಾಜಕೀಯ ಮಾತೆಲ್ಲ ಸರಿ ಇಲ್ಲ ನಮ್ಮ ಗಡಿ ಬಿಡ್ಬಿಡಿಸಿ ಐದು ಭಗವದ್ಗೀತೆ ಉದ್ಧಾರ ಏಟಾತ್ಮನ ಪ್ರಾಣ ಆತ್ಮನ ಹೊಸದೇಟ ಆತ್ಮಯೋ ಆತ್ಮನ ಬಂದ ಆತ್ಮಯೋ ವಿಪರಾತ್ಮನ ನಿನ್ನ ಆತ್ಮವನ್ನು ನೀನೇ ಉದ್ಧರಿಸಬೇಕು ನಿನ್ನ ಆತ್ಮಕ್ಕೆ ನೀನೇ ಬಂದು ನಿನ್ನ ಆತ್ಮಕ್ಕೆ ನೀನೇ ಇರೋದೇನು ಕೃಷ್ಣನ ಬಂತೆ ಕೃಷ್ಣ ಅರ್ಜುನ ಬಂತೆ ಅಂಚಾದ ಪುನಃ ನಮ್ಮ ಬದುಕುವ ವಿಕಾಸವನ್ನು ನಮಗೇ ಮಲ್ಕೋರಿಗೆ ಐದು ಸ್ವಾರ್ಥ ಒಪ್ಪಿರವಲ್ಲಿ ಸ್ವಾರ್ಥ ಬಂದ್ಕೊಂಡು ಒಂದು ವೈರಸಿ ಪ್ಲಾಟ್ಫಾರ್ಮ್ ಬಿಟ್ಟು ನಾವು ಭಾರಿ ಶಾಶ್ವತವಾದ ನಿಂತ್ಕೋಬಹುದು ಈಗ ಹರೀಶಂದೆ ಭಾರಿ ಒಂದು ಯಾವ್ದು ಬಣ್ಣ ಮತ್ತೊಂದು ಹೆಚ್ಚಿನ ಮತ್ತೊಂದು ಮತ್ತೊಂದು ಆಯನ ಸ್ವಂತ ಇಲ್ಲ ಮಲ್ಪನೆ ಈಗ ಎಲ್ಲೇನ 5 ವರ್ಷನ 10 ವರ್ಷನ 25 ವರ್ಷ ಸ್ವಂತ ಸಮಾಜದ ಆಸೆ ಅಂತ ಅದು ಮಾತೆಲ್ಲ ಕಣ್ಣು ಮುಚ್ಚಿ ನಾವೊಂದು ಸಂಘಟನೆ ಪರವಾದ ನಮ್ಮ ಸೇವೊಂದು ಕೊಡುಗೆ ಹೊರಟು ನಾವು ಹೊರಟೆ ಹಾಕೋಗೆ ಅಂತ ಅದು ಏನು ನಡೀತು ನನಗೆ ದ್ವೇಷ ಕೊಡಿಸಿ ಸಂಶಯ ಕೊಡಿಸಿ ಅದೇ ಕಡೆ ಬರುತ್ತೆ ಕಾರಣ ಒಂದು ಬಿರೇಲಿ ದಾಯ ಇಲ್ಲ ಈಗ ಮುಲಾಮ್ ಮಟ್ಟದ ಗುಣಮಂತರು ಒவ்வೊಂದು ಸೈಡ್ ದೊಡ್ಡ ಬರ್ತಕ್ಕ ಕಾರಣರು ಅಪ್ಲು ಬೇಕೆ ನಮ್ಮ ಬೇಕೆ ಒಂದು ಭಾವನೆ ಕೊಡಿಸಿ ನಮ್ಮ ಮಾತ ಒಂದೊಪ್ಪಿನ ಜೋಗುಲು ಬಂಪುನ ಭಾವನೆ ಬರ್ತಂದ್ರೆ ಈ ಸಮಾಜವನ್ನು ನನಾತ್ಮದ ಒಂದು ಕೊಲಿಗೆ ಕಾವೇರಿಯ ಸುರೇಖ ನೀರು ಹೋಗಿ ಅವರು ಸಮುದ್ರಕ್ಕೂ ಸೇರಿದ್ರೆ ವಿಶ್ವೇಶ್ವರಯ್ಯ ಅಣೆಕಟ್ಟು ಕಟ್ಟಿಯರಿಗೆ ಅಂಜೊಂದು ಎಲ್ಲಿಯ ವಿಶ್ವೇಶ್ವರಯ್ಯನ ಕೆಲಸ ಇತ್ತು ಹರೀಶ್ ಮತ್ತೊಂದು ಲೇರು ಅಂಜ ಹರೀಶ್ ಅವ್ರೊಟ್ಟಿಗೆ ಮಾತ್ರ ಸೇರಿದೆ ಈ ನಮ್ಮ ಸಂಘಟನೆ ನನಾದ ಬಲಿಷ್ಠರ ಕೊರಟಾಗ ನೆತ್ತ ಕೀರ್ತಿ ಒಂದು ಸುವರ್ಣಾಕ್ಷರದ ಬರೆಯಲು ಸಾಧ್ಯತೆ ಉಂಡಿಗೆ ಒಂದು ಕಾರಣ ಈ ಸಮಾಜವು ಜನಾರ್ದನ ಪೂಜಾರಿ ಇರ್ತೀರಿ ದೀಪದೂಪ ಹೋದಾರು ಐದು ಪಕ್ಕ ಜಯ ಸುವರ್ಣರು ಬರ್ತಿರು ಐದು ಪಕ್ಕದ ನಮ್ಮ ಏನು ಪಶ್ಚಿಮ ಪಂಚದ ಸಮಾಜ ಅಂಚಾದ ಮಾತ ವೇದಿಕೆ ಅನೇಕ ಜನಗಳು ಲೇರು ರವಿಚಂದ್ರ ಸುವರ್ಣರು ಲೇರು ವಿನಯ್ ಕುಮಾರ್ ಸ್ವರ್ಕೇರು ಲೇರು ಹರೀಶ್ ಲೇರು ರಾಜಶೇಖರ್ ಲೇರು ಅನೇಕ ಜನ ಯಾಕಂದ್ರೆ ಗಂಗಾಧರ ಕೈತನಗಳು ಮಕ್ಕಳು ಪೂರ್ವ ಸಮಾಜದಲ್ಲಿ ಮಲ್ಲ ಪಿಲ್ಲರ್ಲ ಕಾದ ಗಟ್ಟಿ ಹುಟ್ಟಿದ್ದ ಈ ಸಮಾಜ ಆಕಾಶದ ಎತ್ತರಕ್ಕೆ ಹೋಗ್ಬೇಕಲ್ಲ ಒಂದರಲ್ಲಿ ಅಂಚ ತುಂಬದ ಈ ಸಮಾಜ ಅವು ಆರ್ಥಿಕವಾದ ಶೈಕ್ಷಣಿಕವಾದ ಸಾಂಸ್ಕೃತಿಕವಾದ ರಾಜಕೀಯವಾದ ಮಾತ ರೆಕೊಡ್ಲ ತುಂಬ ಬೋರ್ಡ್ ಬಂದು ನಾವು ಮಾತ ನಮ್ಮ ಕಡೆ ಬರ್ಲಕ್ಕನೆ ನಂಗೆ ಕೊಂಚಾಂತರ ವೇದಿಕೆ ನಮ್ಮ ಹಿಂದಿ ಇಂಗ್ಲೀಷ್ ಭಾಷೆಗಳ ಪಾತ್ರನೆ 2,000 ಕೋಟಿ ತನಿಖೆ ಇದು ತತ್ಕಾಲದ ಹೋಗ್ಬೇಕು ಇದೇ ದುಡ್ಡು ಇಂಚಿ ಬಂದ ಸ್ವಾಮಿ ನೀನು ಬರ್ತಾರೆ ದುಡ್ಡು ಬರ್ತಿದ್ದ ಹರೀಶನ ಕೆಲಸ ಪ್ರಶ್ನೆಗಳು ಪ್ರಶ್ನೆ ದುಡ್ಡು ಪೂರ್ಣ ಸ್ವಾಮಿ ನಾನು ತೊಗೊಂಡು ಬೇಜಾರಾಗ್ತದೆ ಯಾರು ಆಗ್ತೀನಿ ಬೇಜಾರು ಮಾಡ್ಬೇಕು ಪೂರ ಜೋಕು ವ್ಯಕ್ತಿಯನ್ನು ಯಾರು ಬರ್ತಾರೆ ಜಾಗೃತ ಸ್ಥಿತಿ ಪುನಃ ಸನ್ಯಾಸ ಎಲ್ಲ ಕರ್ತವ್ಯ ಯಾಕಂದ್ರೆ ವೇದಾಂತನು ಐದು ಋಷಿಗಳು ನಮಗೆ ಉಪನಿಷತ್ತು ವೇದವನ್ನು ಅಧ್ಯಯನ ಮಾಡ್ತಾರೆ ದಾನೆ ಬಂದ ಹೋಗಿ ಶ್ರೀಕಾರ ಮಲ್ಪನ ಒಬ್ಬನ ಅಗ್ಲೇ ಪ್ರಶ್ನೆಗೆ ಅದಾದ ಈ ಪ್ರಪಂಚಗಳು ಒಬ್ಬರು ಮಾತನಾಡಿ ದಾನಿನ ಒಂದು ಸಂಪತ್ತಿನ ಕಟ್ಟಲು ಹಚ್ಚುವಂತು ಒಂದು ಭಾರತ ಭೂಮಿಗೆ ಬಿತ್ತಿದ್ದಾಗೆ 10 ಭಾರತ ಕೂಡಲಾದ ಬಿಲಾಗಿ ಹೋಗ್ತದೆ ಒಂದು ತೆನೆ ಹೋಗ್ತದೆ ಒಂದೇ ಭಾರತ ಪುಣ್ಯಕ್ಕೆ ಅಂತ ಅದು ಆಕಾಶ ಒಂದೇ 3 ವರ್ಷ ಕೂಡ 20 ವರ್ಷ ಅದು ಬರ್ತದೆ ಶರೀರ ಉತ್ಪತ್ತಿಯಾದ ರಕ್ತ ಅಲ್ಪನೆ ఉంటుంది ತೀರಾ ಭಾರತ ಬಾಡಿಗೆ ಸಪ್ಲೈ ಮಾಡ್ಕೊಂಡು ಅಂತ ಕೊಡುವುದೇ ಈ ಪ್ರಪಂಚದ ನಿಯಮ ನಮ್ಮ ಮನೆಯ ಇಲ್ಲಿ ಕೋಟೆಗಟ್ಟು ಉಳ ಇಲ್ಲ ನೀರು ನೆಚ್ಚ ಒಂದು ಕಟ್ಟಗಟ್ಟು ಹೋಗ್ತಾರ ನೀರು ಆದಾಯ ಕೆಸರಾಗ್ತದೆ ಅವು ಹೋದೆ ಎಲ್ಲಪ್ಪೋ ಹಾಕ್ತದೆ ಬೇರೆ ಶುದ್ಧ ಆಗ್ತದೆ ಅಂತ ಅದು ನಮ್ಮ ಬದುಕಲು ನಂಗೆ ಭಗವಂತ ಹೆಚ್ಚಿನ ಪೂರ ಕೊರೆಯುವ ಶಕ್ತಿ ಕೊಟ್ಟ ಐದು ಪೂರ ನಮ್ಮ ಪಟ್ಟು ಒಂದು ಕೈಕೊಂಡಾಗ ನಂಗೆ ಇವನ್ನ ಅನುಗ್ರಹ ಲಾಭದಿಗೆ ಅನುಕೂಲ ಲಾಭದಿಗೆ ಆರೋಗ್ಯ ಲಾಭದಿಗೆ ಅಂತ ತುಂಬದ ದಿನಕ್ಕೂ ನಮ್ಮ ಜೊತೆಗೆ ಪೂರ ಸಂಸ್ಕಾರ ಕೊಡಲಿ ಕಾರಣ ಲಕ್ಕಿ ಕೊಡಲಿ ಕೈಕಾಲು ದೇವರ ದೇವರನ್ನ ರೋಮ ಮಾಡುವ ದೀಪ ಪೂರ್ತವನ ಅಥವಾ ಭಜನೆ ಮಲ್ಪನ ಶ್ರೀರಾಮ್ ಜಯರಾಮ್ ಬರೆಪುನ ಹೆಚ್ಚಿನ ಸಂಸ್ಕಾರ ಕೊಡಲಿ ಇಂದಿನ ಕಡೆಗೆ ರಾಮನ ಚಿತ್ರತುಂಡ ನಾರಾಯಣ ಗುರುವಿನ ಚಿತ್ರತುಂಡ ಶಿವನ ಪಟತುಂಡ ಇಂದಿನ ಚಿತ್ರ ಕಾರ್ಟೂನ್ ಅಂತ ಕೇಂದ್ರ ಕಾಲದ ಕಾರ್ಟೂನ್ ಚಿತ್ರ ಅಂತ ಕೇಂದ್ರ ಕಾಲದರು ಐಕಪುರ ನಮನೇ ಕಾರಣೀಭೂತಾಪ ಅಂಚಾದ ಮಾತೆದ್ದವಲ್ಲ ಸತ್ಯ ಧರ್ಮ ಸಂಸ್ಕಾರ ಏಕಮಂತ್ರ ನಾರಾಯಣ ಗುರು ಬಂತನ ಅಂಚಾದ ಆ ತತ್ವಪುರ ನಮ್ಮ ಜಾರಿ ಮೂಲಕ ಜನ ಸಾಮಾಜಿಕ ಸಂಘಟನೆ ಕೈ ಜೋಡಿಸಕ
ಇತರೆ ಪಡ್ಲಕ್ಕನೆ ಇಲ್ಲವ ಸಮಾಜ ಸಮೃದ್ಧ ಸಮಾಜ ಅದು ಇನ್ನು ಪುನಃ ಮಾನವ ಸಮಾಜದ ತನ್ನ ನೆಕ್ಕೆಯನ್ನು ಸರೋವರನ್ನು ನಾರಾಯಣಮೂರ್ತಿ ಬರ್ತಾರೆ ಒಂದೇ ಜಾತಿ ಒಂದೇ ಮತ ಒಂದೇ ದೇವರು ಅವಿ ಪಂಪಿನ ಆಕಲ ಪಾತ್ರದ ವೇದ ವಾಕ್ಯದ ನಮ್ಮ ಬಹುದಿಲ್ಲ ಈ ದೇಶದ ರಾಮರಾಜ್ಯ ಕಲ್ಪನೆ ಸೃಷ್ಟಿವಂತರು ಸಾಧ್ಯ ಉಂಟು ಈ ದೇಶ ವಿಶ್ವಗುರು ಸಾಧ್ಯ ಉಂಟು ಆ ನೆಟ್ಟರಿಚಿನ ಮಲ್ಲ ಕಾರ್ಯವನ್ನು ಸಂಯೋಜನೆ ಮಂತ್ರಾಂಚನ ಕನಪಟ್ಟೆ ಕಾಣಿಸಿದರೆ ಅಯೋಧ್ಯೆ ಹೋಗಿನ ಕೆಲಸದ ಒತ್ತಡವನ್ನು ಆರೋಗ್ಯದ ಕನ್ನಡ ಆದರೆ ಈ ರೀತಿ ಒಂದು ಕೆಲಸ ಹೋಗಿದಾಗ ಯಾರು ಕಂಡಲ್ಪ ದೇವರ ಆಶೀರ್ವಾದ ಕಲ್ಪನಾ ಖಂಡಿತ ಅಗತ್ಯ ಅದು ಬರ್ಕೊಂಡು ಬಂದು ಕೊಟ್ಟು ಸರಿಯಾದ ಬೈದೆ ಅಂದರೆ ಈ ವೇದಿಕೆಗಳು ಪೂರ ಬಲವಲ್ಲ ಇಟ್ಟಿಲ್ಲ ಸಮಾಜದ ಹಿರಿಯರು ಒಳ್ಳೆಯದು ನೀವು ಪೂರ ಈ ಒಂದು ವ್ಯವಸ್ಥೆ ಕೈಗೂಡಿಸೋದು ಅಂತ ಅದು ಭಗವಂತ ವಿಕಲಕೀರ್ತಿ ನಗಾಟ ವಿಜೃಂಭಿಸೋದು ಈ ಸಮಾಜದ ಮುಕುಟಪ್ರಾಯರಾದ ನೀವು ಪೂರ ಉಪ್ಪುಲೇದು ದೇವರ ನಕ್ಕೋದೆ